ದೇಶಿ ಮಾದರಿಯ ಉತ್ಪನ್ನಗಳ ಲಜೀಜ್ ಪಿಜ್ಜಾ ಮೂಡಬಿದಿರೆಯ ವಿದ್ಯಾಗಿರಿಯ ವಿಶಾಲ್ ಟ್ರೇಡ್ ಸೆಂಟರ್ನಲ್ಲಿ ಉದ್ಘಾಟನೆಗೊಂಡಿತು. ಸಂಸ್ಥೆಯ ಮಾಲಕರಾದ ಶ್ಯಾಂಬಾ ಶೆಟ್ಟಿ ಮತ್ತು ಶ್ರೀಮತಿ ಸುಶೀಲಾ ಶೆಟ್ಟಿಯವರು ಉದ್ಘಾಟನೆಯನ್ನ ನೆರವೇರಿಸಿ ಶುಭ ಹಾರೈಸಿದರು. ಸುಧಾಕರ್ ಶೆಟ್ಟಿ ಮತ್ತು ಪ್ರೀತಾ ಶೆಟ್ಟಿ, ದರೆಗುಡ್ಡೆ ಪಂಚಾಯತ್ ಉಪಾಧ್ಯಕ್ಷ ಅಶೋಕ್ ಶೆಟ್ಟಿ ಬೇಲ್ಯೊಟ್ಟು, ಹಿಂಜಾಬಿ ಮೂಡಬಿದಿರೆಯ ತಾಲೂಕಾಧ್ಯಕ್ಷ ಸುಮಿತ್ ರಾಜ್ ದರೆಗುಡ್ಡೆ, ಕಾರ್ಕಳ ಬಂಟರ ಸಂಘದ ಕಾರ್ಯದರ್ಶಿ ರವಿ ಶೆಟ್ಟಿ, ದರೆಗುಡ್ಡೆ ಬಂಟರ ಸಂಘದ ಅಧ್ಯಕ್ಷ ಆನಂದ್ ಶೆಟ್ಟಿಯವರು ದೀಪ ಬೆಳಗಿಸಿ ಶುಭ ಹಾರೈಸಿದರು. ಕೆಲಪುತ್ತಿಗೆ ಸುಭಾಷ್ ಚಂದ್ರ ಚೌಟ ಮತ್ತು ಶ್ರೀಮತಿ ನಯನಾ ಜೈನ್ ಮೆನು ಕಾರ್ಡ್ ಅನಾವರಣಗೊಳಿಸಿದರು. ಪಂಚಾಮೃತ ಬ್ರದರ್ಸ್ ಅತಿಥಿಗಳನ್ನು ಸ್ವಾಗತಿಸಿ ಕೃತಜ್ಞತೆಯನ್ನ ಸಲ್ಲಿಸಿದರು. ಲಜೀಜ್ ಪಿಜ್ಜಾದ ಮ್ಯಾನೇಜರ್ ನಿತಿನ್ ಲೋಬೋ ಅವರು ಮಾತನಾಡಿ, ಮಂಗಳೂರಿನಲ್ಲಿ 3 ಫ್ರಾಂಚೈಸಿಗಳನ್ನು ಹೊಂದಿರುವ ಲಜೀಜ್ ಮೂಡಬಿದಿರೆಗೂ ತನ್ನ ಕಾರ್ಯಕ್ಷೇತ್ರವನ್ನು ವಿಸ್ತರಿಸಿದ್ದು, ಸಂಪೂರ್ಣ ದೇಶಿ ಮಾದರಿಯ ಉತ್ಪನ್ನಗಳನ್ನು ಪಿಜ್ಜಾದಲ್ಲಿ ನೀಡುತ್ತಿರುವುದಾಗಿ ತಿಳಿಸಿದರು. As Laziz Pizza has entered Moorbidiree now. Like I said earlier, the best part of Laziz Pizza is the items, the pizzas. We have a wide range of Indian flavored, Desi flavored pizzas, and the pricing is very economical, so and affordable. And the most fresh, everyday fresh items, from vegetables, from the meat that we procure, all from certified halal vendors, and everything is prepared in our own kitchen. So we can assure of the quality and the consistency and the service. All of you all, your friends, family and visitors, whoever it is, all drop in and please try Laziz Pizza. Thank you once again. ಇನ್ನು ಲಜೀಜ್ ಪಿಜ್ಜಾದಲ್ಲಿ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಉತ್ಪನ್ನಗಳನ್ನು ಸ್ಥಳದಲ್ಲಿಯೇ ತಯಾರಿಸಿ ನೀಡುವುದು, ಹೋಮ್ ಡೆಲಿವರಿ ಸೌಲಭ್ಯ ಕೂಡ ಲಭ್ಯವಿದೆ. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡಬಿದಿರೆ.